ಲಿಶಾನಿಗೆ ಬುಬ್ಬಾಗಿದಂತೆ ತೋರಿಸ್ತಿದ್ದಾಳೆ ನೋಡಿ. ಇಲ್ಲಿ ಬುಬ್ಬಾಗಿದೆ ಆಯ್ತಾ ನಮ್ಮ ಮಗುವಿಗೆ. ಇವ್ರೆ ಬುಬ್ಬ ಅಂಡೆ ಎಂಚ ಬುಬ್ಬ ನೀ ತಾತ ಬಲಿಪುನಿ ಕಾಲು ಬಿಸಾಕ್ತದೆ ಇಲ್ಲಿ ಕಲ್ಲಿನ ಅದಕ್ಕೆ ಓಡ್ತಾಳೆ ಅವಳು ಆಚೆ ಈಚೆ ನೋಡಿ. ಎಷ್ಟು ಕೆಲಸ ಮಾಡ್ತಾಳೆ ಲಿಶಾ. ಬಟ್ಟೆಯನ್ನು ಇಟ್ಕೊಂಡು ಬುಟ್ಟಿಯನ್ನು ದೂರ 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 ಬಟ್ಟೆದೊಂದು ನೋಡಿ. ಲಿಶೆಯಲ್ಲಿ ಚಾಮಿ ಮಾಡುದು. ಚಾಮಿ ಎಂಪ್ಲಪ್ಪಿಯೋ ಚಾಮಿ ಮಾಡುದು ಇಲ್ಲಿ ಹಿಂದೆ ಗುರುಪೀಠದ ಹಿಂದೆ ಚಾಮಿ ಮಾಡುದು ಲಿಶಾ. ಕೂಚೆರಜ್ಜಿ ಅಲ್ವಾ, ಕೂಚೆರಜ್ಜಿ ಬಲ್ಲಿ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಏನು ಚಲರ್ಪುರ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ. ಇವತ್ತೆಂತ ಗೊತ್ತುಂಟ ಫ್ರೆಂಡ್ಸ್, ನಾನು ಹಾಗಲಕಾಯಿಯ ಒಂದು ಗೊಜ್ಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಎಲ್ರಿಗೂ ಗೊತ್ತಿರುವಂಥದ್ದೇ. ಎಂತಂದರೆ ಹಾಗಲಕಾಯಿ ಅಂದರೆ ಯಾರಿಗೂ ಸಹ ಇಷ್ಟ ಇಲ್ಲ. ಬಾಯಿಗೆ ಕಹಿ ಉದರಕ್ಕೆ ಸಿಹಿ ಅಂತ ಹೇಳ್ತಾರೆ ಹಾಗಲಕಾಯಿಯನ್ನು. ಇದರಿಂದ ತಿನ್ನೋದ್ರಿಂದ ನಮಗೆ ತುಂಬ ಉಪಯೋಗಗಳುಂಟು. ಆದರೂ ನಮಗೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ, ಕಹಿ ಅಲ್ವಾ, ಹಾಗಾಗಿ ನನಗೆ ಸಹ ಇಷ್ಟ ಇಲ್ಲ. ಆದರೂ ನಾನು ಈ ರೀತಿಯಾಗಿ ಗೊಜ್ಜು ಮಾಡಿದ್ರೆ ತಿಂತೇನೆ, ತುಂಬ ತಿಂತೇನೆ. ಹಾಗೆ ಸಹ ತಿಂತೇನೆ, ಊಟದ ಜೊತೆ ಸಹ ತಿಂತೇನೆ. ಹಾಗೆ ನನಗೆ ತುಂಬ ಇಷ್ಟ ಈ ರೀತಿಯಾಗಿ ನಾನು ಮಾಡುವ ರೀತಿಯಲ್ಲಿ ಮಾಡಿದರೆ. ಅಂದರೆ ನನಗೆ ಅಮ್ಮ ಹೇಳಿಕೊಟ್ಟದ್ದು ಯಾವ ರೀತಿಯಾಗಿ ಮಾಡೋದು, ಅದನ್ನು ನಾನು ಮಾಡಿದೆ. ತುಂಬ ಸೂಪರಾಗಿರ್ತೇವೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ನನಗೆ ನಾವು ಸ್ಟಾರ್ಟ್ ಮಾಡುವ ಯಾವ ರೀತಿಯಾಗಿ ಹಾಗಲಕಾಯಿಯಿಂದ ಗೊಜ್ಜನ್ನು ಮಾಡೋದು. ಮೊದಲಿಂದಾಗಿ ನೋಡಿ, ನಾನಿಲ್ಲಿ ಹಾಗಲಕಾಯಿಯನ್ನು ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರೊಳಗಿನ ಬೀಜ ಎಲ್ಲ ತೆಗಿಬೇಕು ನಾವು ಕಟ್ ಮಾಡುವಾಗ. 2 ಹಾಗಲಕಾಯಿ ಇತ್ತು, ಅಷ್ಟನ್ನು ತಗೊಂಡು ನಾನಿಲ್ಲಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಇದರ ರಸವನ್ನು ಚೆಂದ ಹಿಂಡಿ ತೆಗಿಬೇಕು, ಯಾಕಂದರೆ ಕೈ ಸ್ವಲ್ಪ ಹೋಗ್ತದೆ ಅಂತ. ಈ ರೀತಿಯಾಗಿ ಚೆಂದ ಹಿಚಿಕೊಳ್ತಾ ಇದ್ದೇನೆ ನೋಡಿ. ಈಗ ಚೆನ್ನಾಗಿ ಉಪ್ಪು ಹಾಕಿ ಹಿಚಿಕೊಳ್ಬೇಕು ನೋಡಿ ಈ ರೀತಿಯಾಗಿ. ಅದರಲ್ಲಿ ರಸ ಬಿಡ್ತದೆ, ಅದು ಫುಲ್ ಕಹಿಯದು ಬೇಗ ರಸ ಬಿಡ್ತದೆ. ಹಾಗಾಗಿ ಉಪ್ಪು ಹಾಕಿ ಚೆಂದ ಹಿಚಿಕೊಂಡ್ರೆ ಆಯಿತು ನೋಡಿ. ಈ ರೀತಿಯಾಗಿ ಈಗ ನಾವು ಹಿಂಡುವಾಗ ಅದರಲ್ಲಿ ನೀರು ಬರ್ತದೆ ನೋಡಿ, ರಸ ಬರ್ತದೆ ಅದರದ್ದು ನೋಡಿ. ಇದೆಲ್ಲ ಕಹಿ ಹೋಗ್ತದೆ. ನಾವು ಹೀಗೆ ತೆಗಬೇಕಾಗಿ ಉಪ್ಪು ಹಾಕಿ ಚೆನ್ನಾಗಿ ಹೀಗೆ ಹಿಚಿಕೊಳ್ಬೇಕು. ಸ್ವಲ್ಪವಿರೋದು ನನ್ನ ಹತ್ರ, ಇಷ್ಟನ್ನೇ ಮಾಡ್ತಿದ್ದೇನೆ. 2 ಇದ್ದದಲ್ವಾ ಹಾಗಲಕಾಯಿ. ಇದನ್ನು ಚೆಂದ ಹಿಚಿ ಇದರ ನೀರನ್ನೆಲ್ಲ ತೆಗೆದುಕೊಳ್ಳುವ. ಇದಕ್ಕೆ ಸ್ವಲ್ಪ ನೀರು ಸಹ ಹಾಕಿದೆ ನಾನು. ಇದನ್ನು ಚೆಂದ ಹಿಂಡಿ ನೋಡಿ ಎಷ್ಟು ಚೆಂದ ಜ್ಯೂಸು, ಹಾಗಲಕಾಯಿ ಜ್ಯೂಸು. ಇದನ್ನೀಗ ಒಂದು ಬಟ್ಟಲಿಗೆ ತೆಗೆದುಕೊಂಡ್ರೆ ಆಯಿತು. ಈ ಜ್ಯೂಸನ್ನು ಶುಗರ್ನವರಿಗೆಲ್ಲ ಕುಡಿದ್ರೆ ಭಾರಿ ಒಳ್ಳೆಯದು. ಯಾರು ಸಹ ಕುಡಿಬೋದು, ಆದರೆ ಶುಗರ್ನವರಿಗೆಲ್ಲ ಹೆಚ್ಚಾಗಿ ಹಾಗಲಕಾಯಿ ತಿನ್ನಲಿಕ್ಕೆ ಹೇಳೋದು. ಹಾಗಾಗಿ ಎಲ್ಲ ಈಗ ತೆಗೆದುಕೊಳ್ಳಿ. ಈಗ ನೋಡಿ, ಇಲ್ಲಿ ಇದನ್ನೆಲ್ಲ ತೊಳೆದಿಟ್ಟುಕೊಂಡಿದ್ದೇನೆ ಅಲ್ವಾ. ಇಲ್ಲಿ ಅರ್ಧ ನೀರುಳ್ಳಿ ತಗೊಂಡಿದ್ದೇನೆ ಮತ್ತು 1 ಟೊಮೆಟೊ ತಗೊಂಡಿದ್ದೇನೆ. ಈಗ ನಾವು ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಳುವ. ಇಲ್ಲಿ ಬಾಣಲೆ ಇಟ್ಟಿದ್ದೇನೆ, ನೀರೆಲ್ಲ ಸ್ವಲ್ಪ. ಈಗೆಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಲಿಕ್ಕೆ ಇಡುವ. ಇಷ್ಟೇ ಇರೋದು. ಈರುಳ್ಳಿ, ಟೊಮೆಟೊ, ಹಾಗಲಕಾಯಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡುವ. ಬೇಗ ಬೇಯ್ತದೆ ಇದು, ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ಸ್ವಲ್ಪ ಉಪ್ಪು ಹಾಕಿ. ಈಗ ಸ್ವಲ್ಪ ಉಪ್ಪು ಹಾಕಿಕೊಳ್ಳೋದು, ಯಾಕಂದರೆ ನಾವು ಮೊದಲೇ ಉಪ್ಪು ಹಾಕಿ ಅದನ್ನು ಈಚಿದ್ದೇವಲ್ಲ, ಸ್ವಲ್ಪ ಅದ್ರ ಉಪ್ಪಿನಾಂಶ ಇರ್ತದೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಈಗ ಬೇಯಲಿಕ್ಕೆ ಇಟ್ಕೊಳ್ಳುವ ನಾವು. ಈಗ ನಾವು ಮಸಾಲೆಗೆ ರೆಡಿ ಮಾಡುವ. 10ರಷ್ಟು ಮೆಣಸು ತಗೊಂಡಿದ್ದೇನೆ ನೋಡಿ. ಇದನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿಕೊಳ್ಳುವ. ಮತ್ತು ಅರ್ಧ ಈರುಳ್ಳಿ ಅದಕ್ಕೆ ಹಾಕಿದ್ದೇನಲ್ವ, ಅರ್ಧ ಈರುಳ್ಳಿ ಇಲ್ಲಿ ತಗೊಳ್ಳಿದ್ದೇನೆ. ಮತ್ತೊಂದು 4 ಬೆಳ್ಳುಳ್ಳಿ ಹೆಸರು ಎಲ್ಲ ಹಾಕಿ. ತೆಂಗಿನಕಾಯಿ ಹಾಕಲಿಕ್ಕಿಲ್ಲ, ಮತ್ತೆಲ್ಲ ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಇಷ್ಟು ಕೊತ್ತಂಬರಿ ಹಾಕ್ತಿದ್ದೇನೆ, 1.5 ಚಮಚದಷ್ಟು ಉಂಟು. ಸ್ವಲ್ಪ ಜೀರಿಗೆ ಯಾವಾಗಲೂ ನಾವು ಸ್ವಲ್ಪವೇ ಹಾಕ್ತಲ್ವ, ಈಗ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ. ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು, ಯಾಕಂದರೆ ಉಪ್ಪು ಖಾರ ಎಲ್ಲ ಇದು ಹುಳಿ ಅಲ್ವಾ, ಹಾಗಾಗಿ ಉಪ್ಪು ಹುಳಿ ಖಾರ ಬೇಕಲ್ವ. ಅದಕ್ಕಾಗಿ ಈಗ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಅರಿಶಿನ ಹುಡಿ. ಈಗೆಲ್ಲ ಚೆಂದ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಮಸಾಲೆಯನ್ನು. ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್. ಇಲ್ಲಿ ಇದು ಸಹ ಬೆಂದಿದ್ದಾನೆ, ಚೆಂದ ಬೆಂದಿದೆ ಇದು ಸಹ. ನಾನೀಗ ಇದಕ್ಕೆ ಇಷ್ಟು ಬೆಲ್ಲ ತಗೊಂಡಿದ್ದೇನೆ, ಮತ್ತೆ ನೋಡಿಕೊಂಡು ಹಾಕೋದು ಬೇಕಾದರೆ. ಇಲ್ಲಿ ಬೆಲ್ಲ ಹಾಕಿ ಆದಮೇಲೆ ಈಗ ಮಸಾಲೆಯನ್ನು ಹಾಕಿಕೊಳ್ಳುವ. ಈಗ ಮಸಾಲೆ ಹಾಕಿಕೊಂಡಿದ್ದೇನೆ ನೋಡಿ.
ಚೆಂದ ತಿರುಗಿಸಿಕೊಳ್ಳುವ. ಸ್ವಲ್ಪ ಮಸಾಲೆ ನೀರಿತ್ತು ಅದನ್ನು ಸಹ ಹಾಕಿದೆ. ಮಿಕ್ಸಿಯಲ್ಲಿ ಮಸಾಲೆ ಉಳಿದಿರ್ತದೆ ಅಲ್ವಾ, ನೀರು ಹಾಕಿ ಸಹ ತಗೊಂಡಿದ್ದೇನೆ. ಗಿನ್ನೀರು ಚೆಂದ ನೀರಲ್ಲಿ ಎಳೆದು ಒಂದು ಗಸಿ ಗಸಿ ಥರ ಆಗಬೇಕು ನಮಗೆ. ಅಷ್ಟೊತ್ತು ಹೀಗೆ ತಿರುಗಿಸ್ತಾ ಒಮ್ಮೆ ತಿರುಗಿಸಿ ಉಪ್ಪೆಲ್ಲ ಸರಿ ಉಂಟಂತ ನೋಡಿ ಮತ್ತು ಕುದಿಲಿಕ್ಕೆ ಇಟ್ಟರೆ ಆಯಿತು. ಚೆಂದ ಕುದ್ದು ಒಂದು ಗ್ರೇವಿ ಥರ ಆಗ್ತದೆ ಇದು. ನೋಡಿ ಇದು ಕುದೀತಾ ಉಂಟು. ಹೀಗೆ ಕುದ್ದು ಆ ನೀರೆಲ್ಲ ಕಾಣ್ತಾ ಉಂಟಲ್ಲ ಗುಳ್ಳೆಗೊಳ್ಳೆ, ಅದೆಲ್ಲ ಫುಲ್ ಆಡ್ತದೆ, ನೀರೆಲ್ಲ ಹೋಗ್ಬೇಕು. ಅಷ್ಟರೊಳಗೆ ಕುದಿಸಿಕೊಳ್ಳುವ. ನೋಡಿ ಈಗ ಇದು ಹೇಗೆ ಆಯಿತು ನೋಡಿ, ನೀರೆಲ್ಲ ಆರಿದೆ ನೋಡಿ. ಇನ್ನು ಸೇರಿ ಸ್ವಲ್ಪ ಹೊತ್ತಿಟ್ಟರೆ ತುಂಬ ಸೂಪರ್ ಆಗ್ತದೆ ಇದು ಕುದ್ದು ನೋಡಿ. ಇನ್ನು ಸ್ವಲ್ಪ ಹೊತ್ತು ಇಡುವ ನಾವು ಹಾಗೆ. ನೋಡಿ ಈ ಥರ ಆಗಬೇಕಿದು ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟುಕೊಂಡ್ರೆ ಆಯಿತು. ಹಾಗಲಕಾಯಿ ಗೊಜ್ಜು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ರುಚಿಯಾಗಿ ಸೇರ್ತದೆ. ಸ್ವಲ್ಪ ಕಹಿ ಇರ್ತದೆ, ಹಾಗಲಕಾಯಿ ಆದಮೇಲೆ ಕಹಿ ಇರಲೇಬೇಕಲ್ವ. ಹಾಗೆ ಕಹಿ ಸಿಹಿ ಖಾರ ಎಲ್ಲ ಮಿಕ್ಸ್ ಆಗಿರೋ ಒಂದು ಟೇಸ್ಟ್. ಈಗ ನಾವು ಕೊನೆಯದಾಗಿ ಒಗ್ಗರಣೆಯನ್ನು ಮಾಡಿಕೊಳ್ವಾ. ಒಗ್ಗರಣೆಗೆ ನಾನು ಮೊದಲಿಂದಾಗಿ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ತಗೊಂಡದ್ದು ನಾನಿಲ್ಲಿ, ಯಾವ ಎಣ್ಣೆ ಸಹ ತಗೊಳ್ಬೋದು. ಎಣ್ಣೆ ಬಿಸಿಯಾದಾಗ ಮೊದಲಿಂದಾಗಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಿಂಪಲಾಗಿ ನಾವೆಲ್ಲ ಒಗ್ಗರಣೆ ಮಾಡ್ತೇವಲ್ಲ ಅದೇ ರೀತಿಯಾಗಿ ಒಗ್ಗರಣೆ ಮಾಡಿದ್ದೆ, ಅಂತ ಸ್ಪೆಷಲ್ ಒಗ್ಗರಣೆ ಮಾಡಲಿಲ್ಲ. ಸೊ ಈಗ ಬೆಳ್ಳುಳ್ಳಿ ಬಿಸಿ ಆದಾಗ ನಾನಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಿಟಪಟ ಅಂತ ಹೊಡೆದಾಗ ಈಗ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಈಗ ಒಗ್ಗರಣೆಯನ್ನು ನಮ್ಮ ಗೊಜ್ಜಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇಲ್ಲಿ ಒಗ್ಗರಣೆಯನ್ನು ಹಾಕಿಕೊಂಡೆ. ಈಗ ರೆಡಿ ಆಯಿತು ಸೂಪರ್ ಟೇಸ್ಟಿ ನಮ್ಮ ಹಾಗಲಕಾಯಿ ಗೊಜ್ಜು. ನೀವು ಸಹ ಇದೇ ರೀತಿಯಾಗಿ ಒಮ್ಮೆ ಹಾಗಲಕಾಯಿ ಗೊಜ್ಜನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.